ಮಧುಗಿರಿ ತಾಲೂಕಿನ ಪುರಬಾರು ಹೋಬಳಿಯ ಚಿಕ್ಕ ಹೊಸಹಳ್ಳಿಯಲ್ಲಿ ಮೇವಿನ ಬಣವಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಉರಿದಿರುವ ಘಟನೆ ನಡೆದಿದೆ. ತಿಮ್ಮಯ್ಯ ಎಂಬವರ ಜಮೀನಿನ ಮೇವಿನ ಬಣವಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು, ತಕ್ಷಣ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಸಿಗೆ ರಣಬಿಸಿಲು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಫಸಲು ಕಟಾವಾಗಿರುವ ಕಾರಣ ಜಮೀನಿನಲ್ಲಿ ಬೆಳೆದಿರುವ ಒಣಮೇವಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿರುವ ಕಾರಣ ಅಗ್ನಿಜ್ವಾಲೆ ವಿಪರೀತವಾಗಿ ವ್ಯಾಪಿಸಿ ಸಂಪೂರ್ಣವಾಗಿ ಮೇವು ಭಸ್ಮವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಕಂದಾಯ ಇಲಾಖೆ ಅಧಿಕಾರಿಯಾದ ಶ್ರೀಧರ್ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಪಡೆದಿದ್ದಾರೆ. అట్లనే పేరు చావరని పేరు పోతా అంటే నేను వాటి జత వస్తే దాన్ని ఫోన్ చేశాను. ఎవడు 11-12 గంటలకి వచ్చేవాడు నేను.